ಇಂತವಳ ಮೇಲೂ ನಮ್ಮ ಕುಡ್ಲ ತುಳುವಾರ್ತೆರು ದೇವಸ್ಥಾನ ಗಂಡ 5 ಕೋಟಿ ರೂಪಾಯಿ ಬರ್ಕೊಂಡು ಆಂಡ ಕಲ್ತನಕ್ಲಿಗೆ ಬೇಲೆ ಕುರುಪನ ಕೈಗಾರಿಕೆ ತಾಪನೆಗೆ ಕಾಸು ಬರ್ಪುಜಿಂದ ಕಾಂಚನ್ ಸಮೂಹ ಸಂಸ್ಥೆದ ಪ್ರಸಾದ್ ರಾಜ್ ಕಾಂಚನ್ ಪಂತೇರು ಒಡಿಪು ಯುವವಾಹಿನಿದ 25ನೇ ವರ್ಷದ ಬುಲ್ಲಿ ಪರಬಡು ಆರ ಮಲ್ಲ ಬಿನ್ನೆರಾದ ಪಾತೇರಿಯರು ಒಡಿಪುದ ಕುತ್ಪಾಡಿ ಬಲೈ ಪಾದಿಡುಪುನ ಯುವವಾಹಿನಿ ಒಡಿಪುದ 25ನೇ ವರ್ಷದ ಬೊಲ್ಲಿ ಪರ್ಬದಲ್ಲಿ ಕೊಡು ರಜತ ಸಂಭ್ರಮ ಯುವ ಸಂಗಮ ಸಾಂಸ್ಕೃತಿಕ ವಿಹಂಗಮ ಕಾರ್ಯಕ್ರಮ ಬನ್ನಂಜಿದ ನಾರಾಯಣಗುರು ಆಡಿಟೋರಿಯಂ ನಡೆತಂಡೆ ಒಡಿಪು ಯುವವಾಹಿನಿದ ದುಂಬುದ ಗುರ್ಕಾರ್ಯರು ನಾರಾಯಣ BS ಎದುಕೊಂಡಿರು ಗುರ್ಕಾರ್ಯರು ದಯಾನಂದ ಕರ್ಕೇರ ಗುರ್ಕಾರ್ಮಿಡು ಜನಪದ ವಿದ್ವಾಂಸರು ಸಾಹಿತಿ ಬನ್ನಂಜೆಯ ಬಾಬು ಅಮೀನ್ ಬೆರ್ಮೆರಿಗೆ ಸುತ್ತಿದ್ದು ಲೇಸನು ಉದಿಪನ ಮಲ್ತೇರು ಮಸ್ತ್ ಜನ ಮೆಚ್ಚುನಂಚಿನ ಕೆಲಸವನ್ನು ಮಲ್ತೊಂದು ಬೈದರು ಕಾರ್ಯಕ್ರಮ ಕಡೆಮುಟ್ಟಲ ಪುರ್ಲುಡು ನಡಪಡಂದು ನಾರಾಯಣ ಗುರುಕುಲು ಬೊಕ ದೈವದೇವರಡ ನಟ್ಟುಣು ಎಂದು ಬನ್ನಂಜೆಯ ಬಾಬು ಅಮೀನ್ ಪಂಡಿರು ಶಾಸಕರು ಯಶಪಾಲ್ ಎ ಸುವರ್ಣ ಪಾತಿರ್ದು ಸರಕಾರಗೂ ಮಾದರಿ ಆಪುನಂಚಿನ ಕಾರ್ಯಕ್ರಮ ಮಲ್ತೊಂದು ಬೈದರು ಎಂದು ಪುಗಾರಿರು ದುಂಬದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಾತಿರ್ದು ಯುವವಾಹಿನಿ ಒಡಿಪುಗು 25 ವರ್ಷ ಆಯ್ನಂಚಿನೆ ತಾನು ಒಡಿಪುಗು ಬತ್ತದ್ಲ 25 ವರ್ಷ ಆಂಡು ಎಂದು ಪಂಡೇರು ಕಾಂಚನ್ ಸಮೂಹ ಸಂಸ್ಥೆನ ಪ್ರಸಾದ್ ರಾಜ್ ಕಾಂಚನ್ ಪಾತಿರ್ದು 20,000 ಜನ ಎಂಜಿನಿಯರ್ಲೇನು ನಮ್ಮ ಪುಟ್ಟವ ಆಂಡ ಮುಲ್ಪ ಬೇಲೆ ಇಜ್ಜಂದೆ ಬೇತೆ ರಾಜ್ಯಗೂ ಪೋವೊಂದುಲ್ಲೇರು ಒಂದು ಕಾರಣ ಲೀಡರ್ಶಿಪ್ದ ಕೊರತೆ ದೇವಸ್ಥಾನ ಗೊಬೋಡ್ರಂಡ 5 ಕೋಟಿ ಬರ್ಕೊಂಡು ಆಂಡ ಕೈಗಾರಿಕಾ ತಾಪನೆ ಕಾಸು ಬರ್ಪುಜಿ ನಮ್ಮಕ್ಲೆಗ್ ನಮ್ಮ ಜಿಲ್ಲೆಡು ನಮ್ಮ ರಾಜ್ಯೋಡು ಕೆಲಸ ದಿಕ್ಕುನಂಚ ಮಲ್ಪೆರೆ ಯುವವಾಹಿನಿದಂಚಿನ ಸಂಘಟನೆಲು ಕೆಲಸ ಮಲ್ಪಡುವುದು ಪಂಡೇರು ದುಂಬದ ಜಿಲ್ಲಾ ಪಂಚಾಯತ್ ಗುರುಕಾರ್ಯರು ಶಂಕರ ಪೂಜಾರಿ ಕಟಪಾಡಿ ಬಿಲ್ಲವ ಸಮಾಜ ಸೇವಾ ಸಂಘ ಬನ್ನಂಜದ ಗುರುಕಾರ್ಯರು ಶಶಿಧರ ಅಮೀನ್ ಬಡಗುಬಿಟ್ಟು ಸಹಕಾರಿ ಸಂಘದ ಗುರುಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳಿ ಒಡಿಪುದ ಬಿಲ್ಲವ ಯುವ ವೇದಿಕೆ ಗುರುಕಾರ್ಯರು ಪ್ರವೀಣ್ ಪೂಜಾರಿ ಹಿರಿಯರು ಗೋಪಾಲ ಸಿ ಬಂಗೇರ ಬಿನ್ನೆರಾದಿತ್ಯರು ಕಾರ್ಯಕ್ರಮ ಸಂಚಾಲಕರು ರಘುನಾಥ ಮಾಬಿಯನ್ ಸೇರ್ನಂಚ ಯುವವಾಹಿನಿ ಒಡಿಪುದ ಪದಾಧಿಕಾರಿಗಳು ಈ ಪೊರ್ತುಡಿತ್ತರು ಅಮಿತಾಂಜಲಿ ಕಿರಣ್ ಸೊಲ್ಮೆ ಸಂದಾಯರು 10-15 ಸಮಾಜಮುಖಿ ಕಾರ್ಯಕ್ರಮವನ್ನು ಪಾಡೊಂದು ಇನಿಮುಟ್ಟ ಅತ್ಯಂತ ಸುವ್ಯವಸ್ಥಿತ ರೀತಿಯಲ್ಲಿ ಸಮಾಜ ಸೇವೆ ಮಲ್ತೊಂದಿತ್ತಿನ ಯುವವಾಹಿನಿ ಉಡುಪಿ ರಿಜಿಸ್ಟರ್ಡ್ ಮೊಗಲ್ನ ನಿಜವಾದ ಸಮಾಜ ಸೇವೆ 10 ಜನ ಮೆಚ್ಚೊಮ್ಮಿನ ಕತ್ತಿನ ಸೇವೆ ಮಲ್ತೊಂದು ಬೈದರು ಇನಿ ಈ ಸಂಸ್ಥೆ ನಡತೊಂದು ಬೈದಿನ ಕಾರ್ಯಕ್ರಮದ ಒಂದು ಎಡ್ಡೆ ಉದ್ದೇಶವನ್ನು ದಿಗೊಂಡು ಇನಿ ಮಲ್ಪುಂಚಿತ್ತಿನ ಈ ಕಾರ್ಯಕ್ರಮಲ ಈ ಕಾರ್ಯಕ್ರಮವನ್ನು ಭಾರಿ ಪೊರ್ಲುಡು ವ್ಯವಸ್ಥೆ ಮಲ್ದೇರು ಬಹುಶಃ 25 ವರ್ಷ ಪಿರಾಡ್ ಸ್ಥಾಪನೆಯ ಈ ಯುವವಾಹಿನಿ ಘಟಕ ಬಹುಶಃ ನಿತ್ಯ ನಿರಂತರವಾದ ವಿದ್ಯೆ ಉದ್ಯೋಗ ಸಂಪರ್ಕ ಪಂಪಿನ ಧ್ಯೇಯಡ್ ಇನಿ ಬಡವೇರನ ಕಣ್ಣೀರು ಒರೆಸಿನ ಚೆಂದ ಕೆಲಸ ಇನಿ ಮಲ್ತೊಂದುಂಡು ಖಂಡಿತವಾದ ಒಂದು ಸಂಸ್ಥೆ ಒಂದು ಉದ್ದೇಶದ ಜನಕಲ್ನ ನಾಡಿ ಮಿಂಡಿತನ ಅರ್ಥ ಮಲ್ತೊಂದು ಜನಕಲ್ನ ಭಾವನೆಗೆ ಸ್ಪಂದನೆ ಮಲ್ಪಂಚಂದ ಕೆಲಸ ಮಲ್ತನ ಮಾತ್ರ ನಮ್ಮನ್ನು ಜನಗಳು ಗುರುತಿಸುವರು ಸರ್ಕಾರ ನಮ್ಮನ್ನು ಗುರುತಿಸೋಣ ಬಹುಶಃ ಯುವವಾಹಿನಿದ ಕಾರ್ಯಕ್ರಮ ಓ ರೀತಿ ಉಂಡು ಬಂದಾಗ ಇನ್ನು ಸರ್ಕಾರಕ್ಕೆ ಮಾದರಿ ಆಪಿನಂಚಂದ ಕಾರ್ಯಕ್ರಮ ಯುವವಾಹಿನಿ ಅಂಚಿನ ಅನೇಕ ಸಂಘ ಸಂಸ್ಥೆಲು ನಮ್ಮ ಜವನೇರು ದುಂಬರಡು ಬಂಡದು 35 ವರ್ಷ ದುಂಬುದು ಒಂದು ಮಲ್ಲ ಭದ್ರ ಬುನಾದಿ ಪಾಡ್ದು ಜವನೇರಿಗೆ ಬೋಡಾಯಿನಂಚಿನ ವಿದ್ಯಾಭ್ಯಾಸ ಜವನೇರಿಗೆ ಬೋಡಾಯಿನಂಚಿನ ಧಾರ್ಮಿಕ ರೀತಿ ಅನುಭವ ಅಂಚ ಸಾಮಾಜಿಕ ಕಲ್ಪನೆಯನ್ನು ಕುರ್ನೆಂದು ಇನಿ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆ ಮಾತ ಜಿಲ್ಲೆ ಹಿಡ್ದು ಎದುರು ಬತ್ತದು ಅತ್ಯಂತ ದುಂಬೈದಿನ ಜಿಲ್ಲೆ ಬಂಡದೊಂದು ಹೆಗ್ಗಳಿಕ ಪ್ರಾರ್ಥ ಗೆತೊನ್ನಾಂಡ ಯುವವಾಹಿನಿ ಅಂಚಿನ ಒಂದು ಯುವಕ ಸಂಘಟನೆ ಐಕ ಕಾರಣ ಬಂಡದು ಯಾನ್ ಈ ಸಂದರ್ಭ ಪಂಡ್ರೆ ಬಯಸುವೆ ಸಹಕಾರಿ ಸಂಸ್ಥೆಗೆ ರಾಷ್ಟ್ರೀಯ ಚಿಂತನೆ ದಿಂಜಾವನ ಕೆಲಸವನ್ನು ಸಹಕಾರ ಭಾರತಿ ಮಲ್ತೊಂದುಂಡು ಡಾಕ್ಟರ್ ಕಲ್ಲಡಕ ಪ್ರಭಾಕರ ಭಟ್ರ ಪಂತೇರು ಕುಡಲ ಅಡ್ಯಾಡು ಜಿಲ್ಲಾ ಮಟ್ಟದ ಸಹಕಾರಿ ಕ್ರೀಡೋತ್ಸವ 2026 ಉದಿಪನ ಮಲ್ತದ ಆರೋಪಾತಿರಿಯರು ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಕ್ರೀಡಾಂಗಣಗಳು ಐತರ ಸಹಕಾರ ಭಾರತಿ ಕುಡ್ಲ ಮಹಾನಗರ ಜಿಲ್ಲೆ ಬೊಕ ದಕ್ಷಿಣ ಕನ್ನಡ ಜಿಲ್ಲೆದ ನೆಲೆಟ್ಟು ಸಹಕಾರಿ ಸಂಸ್ಥೆನ ಆಡಳಿತ ಮಂಡಳಿ ಸದಸ್ಯರು ಬೊಕ ಕೆಲಸದ ಕ್ಲೆಗಾದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಕ್ರೀಡೋತ್ಸವ 2026 ಐತರ ನಡೆತಂಡು ಸಹಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆದ ಗುರುಕಾರ್ಯರು ಬಿ ಸುಧಾಕರ್ ರೈ ಎದುಕೊಂಡಿರು ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರುಕಾರ್ಯರು ಡಾಕ್ಟರ್ ಕಲ್ಲಡಕ ಪ್ರಭಾಕರ ಭಟ್ರು ಗೊಬ್ಬುದ ಕೂಟದ ಬಾವುಟ ಏರಾದು ಗೊಬ್ಬುದ ಕೂಟ ಉದಿಪನ ಮಲ್ತೇರು ರಾಷ್ಟ್ರೀಯ ವಾಲಿಬಾಲ್ ಗೊಬ್ಬುದಾರ ಸುಪ್ರೀತ್ ಆಳ್ವ ಪೊನ್ನೋಡಿ ಕ್ರೀಡಾ ಜ್ಯೋತಿ ಬುಲ್ಪ ಬೊತ್ತಾಯರು ಪ್ರಭಾಕರ ಭಟ್ರ ಪಾತಿರ್ದು ಸಮಾಜದ ನಡುಟು ಉಂತುದು ಸಮಾಜುಡ್ದು ಸಮಾಜಗಾದ ಕೆಲಸ ಮಲ್ಪನ ಸಹಕಾರಿ ಸಂಸ್ಥೆಗೆ ರಾಷ್ಟ್ರೀಯ ಚಿಂತನೆ ದಿಂಜಾವನ ಕೆಲಸ ಸಹಕಾರಿ ಭಾರತಿ ಮಲ್ತೊಂದುಂಡು ಎಂದು ಪಂಡಿರು ಸಹಕಾರ ಭಾರತಿ ಕುಡ್ಲ ಮಹಾನಗರ ಜಿಲ್ಲೆ ಗುರುಕಾರ್ಯರು GR ಪ್ರಸಾದ್ ಗುರುಕಾರ್ಮ ವಹಿಸಿದ ಪಾತಿರ್ದು ದೇಶದ 5ನೇ ಒಂಜಿ ಪಾಲು ಜನ ಸಹಕಾರ ಕ್ಷೇತ್ರಡು ಸೇರಿದುಲ್ಲಿರು
ಸಹಕಾರ ಭಾರತಿ ರಾಷ್ಟ್ರಮಟ್ಟಡು ಇತ್ತೊಂದು ಸಹಕಾರಲಿನ ಕಷ್ಟ ಸುಖಗೂ ಗುಮನ ಕೊರ್ಪುನ ಒಂಜಿ ಸಂಸ್ಥೆಯನ್ನು ಪಂಡೇರು. ಸಹಕಾರ ಭಾರತಿ ರಾಜ್ಯ ಜೊತೆ ಕಾರ್ಯಂತಿರು ಗಣೇಶ್ ಶೆನೆ ಈ ಪುರತುಡಿತ್ತೇರು. ಸಹಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ ಪುಂಜಲನ ಮುಖ್ಯಸ್ಥರು ಸುಭದ್ರ ಎಸ್ ರಾವ್ ಸೊಲ್ಮೆ ಸಂದಾಯರು ಪ್ರಶಾಂತ್ ಪೈ ಧನ್ಯ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಮುಕ್ಕದ ಶ್ರೀನಿವಾಸ ವೈದ್ಯಕೀಯ ಬೊಕ್ಕ ದಂತ ವಿದ್ಯಾಲಯದ ವೈದ್ಯರಿಡಿದು ವೈದ್ಯಕೀಯ ಪರೀಕ್ಷೆ ಧರ್ಮದ ಶಿಬಿರ ಬೊಕ್ಕ ಕೂಲಿದ ಪರೀಕ್ಷಾ ಶಿಬಿರ ಅಟಣೆ ಮಲ್ತಿದ್ದೇರು. ಬೇತೆ ಬೇತೆ ಸಹಕಾರ ಸಂಘಗಳ ಪ್ರತಿನಿಧಿಗಳು ಜಿಲ್ಲೆದ ಪತ್ತಿನ ಸಹಕಾರಿ ಸಂಘಗಳು ಪೇರು ಉತ್ಪತ್ತಿ ದಕ್ಷಿಣ ಸಹಕಾರಿ ಸಂಘ, ರಬ್ಬರ್ ಪ್ರಾಥಮಿಕ ವ್ಯವಸಾಯ ಸೇವಾ ಸಹಕಾರಿ ಸಂಘ, ಸೌಹಾರ್ದ ಸಹಕಾರಿ ಸಂಘ, ಕ್ಯಾಂಪ್ಕೋ ಜನತಾ ಬಜಾರ್, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಪೇರು ಒಕ್ಕೂಟ ಸೇರಿದು ಸಹಕಾರಿ ಕ್ಷೇತ್ರದ ಬೇತೆ ಬೇತೆ ಸಂಸ್ಥೆಗಳು ಕೆಲಸದಗಳು ಆಡಳಿತ ಮಂಡಳಿ ಸದಸ್ಯರು ಗೊಬ್ಬದ ಕುಟುಡು ಪಾಲ್ಗೊಂಡರು. ಸಮಾಜದ ಮಧ್ಯದಲ್ಲಿ ಸಮಾಜಕ್ಕೋಸ್ಕರ ಸಮಾಜದಿಂದಲೇ ಕೆಲಸ ಮಾಡ್ತಾ ಇರುವಂಥ ಒಂದು ಸಂಸ್ಥೆ ಅದು ಸಹಕಾರ ಒಂದು ಕ್ಷೇತ್ರ. ಅದಕ್ಕೆ ರಾಷ್ಟ್ರೀಯತೆಯ ಜೀವನವನ್ನು ಚಿಂತನೆಯನ್ನು ತುಂಬಿಸುವಂಥ ಒಂದು ಕಾರ್ಯ ಅದು ಸಹಕಾರ ಭಾರತಿದ್ದು. ಸಹಕಾರ ಭಾರತೀಯ ಮುಖಾಂತರ ಈಗ ಇಲ್ಲಿ ಬೇರೆ ಬೇರೆ ಸಂಘದ ಹೆಸರಿನಲ್ಲಿ ನಾವು ನಿಂತಿದ್ದೇವೆ. ಅದರ ಮಧ್ಯದಲ್ಲಿ ಒಂದು ಧ್ವಜವನ್ನು ಹಿಡ್ಕೊಂಡಿದ್ದೇವೆ ನಾವು, ಅದು ನಮ್ಮ ಸಹಕಾರ ಭಾರತೀಯ ಧ್ವಜ. ಅಂದರೆ ನಾವು ಬೇರೆ ಬೇರೆ ಆಗಿದ್ದರೂ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ಈ ದೇಶ ಇದು ಜನಗಳಿಗೋಸ್ಕರ ಇರುವಂಥದ್ದು. ಇಲ್ಲಿ ಒಂದು ವ್ಯವಸ್ಥೆ ಇದೆ, ಪಾರ್ಲಿಮೆಂಟ್ ಇದೆ, ವಿಧಾನಸೌಧ ಇದೆ, ಆಮೇಲೆ ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು ಎಲ್ಲ ಇದೆ. ಆದರೆ ಅತ್ಯಂತ ನಿಕಟ ಸಂಬಂಧವನ್ನು ಜನರ ಜೊತೆಯಲ್ಲಿ ಇಟ್ಕೊಂಡಿರುವಂಥದ್ದು ಅದು ಸಹಕಾರಿ ಕ್ಷೇತ್ರ. ಸಹಕಾರಿ ಕ್ಷೇತ್ರದ ಜೊತೆಯಲ್ಲಿ ನಿತ್ಯ ನಿರಂತರ ಜನಗಳ ಸಂಬಂಧ, ಅವನಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಒಂದು ಕ್ಷೇತ್ರ ಅನ್ನೋದು ಸಹಕಾರಿ ಕ್ಷೇತ್ರ. ಸಾಧಾರಣ 5ನೇ ಉನ್ನಂಶದ ಭಾರತದ ಜನಸಂಖ್ಯೆಯ ಜನಗಳು ಸಹಕಾರ ಕ್ಷೇತ್ರ ತೊಡಗಿಸಿಕೊಂಡದಿದೆ. ಬಹುಶಃ ಸಹಕಾರ ಭಾರತಿ ರಾಷ್ಟ್ರ ಮಟ್ಟದಲ್ಲಿ ತೊಡಗಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ನಮ್ಮ ಸಹಕಾರಿಗಳಿಗೆ ಬೇಕು ಬೇಡಗಳಿಗೆ ಅಥವಾ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸುವ ಏಕೈಕ ಸಂಸ್ಥೆ, ರಾಷ್ಟ್ರ ಮಟ್ಟದ ಏಕೈಕ ಸಂಸ್ಥೆ ಸಹಕಾರ ಭಾರತಿ. ಈ ವರ್ಷ ನಗರ ಹಾಗೂ ಜಿಲ್ಲೆಯ ವತಿಯಿಂದ ನಾವು ಜಿಲ್ಲಾ ಮಟ್ಟದ ಈ ಕ್ರೀಡೋತ್ಸವವನ್ನು ಆಯೋಜಿಸುತ್ತಿದ್ದೇವೆ. ಆದಷ್ಟು ಸಹಕಾರಿಗಳು ಸಿಬ್ಬಂದಿಗಳಾಗಲಿ ನಿರ್ದೇಶಕರಾಗಲಿ ಪರಿಚಯ ಆಗಬೇಕು, ಮಾತುಕತೆ ಆಗಬೇಕು. ನಾವು ಸಹಕಾರಿಗಳಂದರೆ ಒಬ್ಬರಿಂದೊಬ್ಬರು ಸಹಕರಿಸಿದ್ರೆ ಸಹಕಾರಿಗಳಂತೇಳಿ ಆ ನಿಟ್ಟಲ್ಲಿ ಒಂದು ಎರಡು ಜಿಲ್ಲೆಗಳ ಸಮ್ಮೇಳನದೊಂದಿಗೆ ಕ್ರೀಡೋತ್ಸವವನ್ನು ನಾವು ಆಯೋಜಿಸುತ್ತಿದ್ದೇವೆ. ಕುಡ್ಲದ ಸೈಂಟ್ ಆಗ್ನೆಸ್ ಕಾಲೇಜಿದ ಸಭಾಂಗಣಡು ವಿಕಸಿತ್ ಭಾರತ್ ಯುವ ಸಂಸತ್ 2025 ಜಿಲ್ಲಾ ಮಟ್ಟದ ಭಾಷಣ ಪಂಥ ನಡೆದಿತ್ತಂಡೆ. ಭಾರತ ಸರ್ಕಾರದ ಯುವ ವ್ಯವಹಾರ ಬೊಕ್ಕ ಕ್ರೀಡಾ ಮಂತ್ರಾಲಯ ಮೈ ಭಾರತ್ ದಕ್ಷಿಣ ಕನ್ನಡ ವಿಭಾಗ ಕುಡ್ಲ ವಿಶ್ವವಿದ್ಯಾನಿಲಯದ NSS ಘಟಕ ಬೊಕ್ಕ ಕುಡ್ಲದ ಸೈಂಟ್ ಆಗ್ನೆಸ್ ಸ್ವಾಯತ್ತ ಕಾಲೇಜಿದ ಒಟ್ಟು ಸೇರಿಗೆಡೆ ವಿಕಸಿತ್ ಭಾರತ್ ಯುವ ಸಂಸತ್ 2025 ಜಿಲ್ಲಾ ಮಟ್ಟದ ಭಾಷಣ ಪಂಥ ಸೈಂಟ್ ಆಗ್ನೆಸ್ ಕಾಲೇಜಿದ ಸಭಾಂಗಣಡು ನಡೆದಿದೆ. ಸೈಂಟ್ ಆಗ್ನೆಸ್ ಸ್ವಾಯತ್ತ ಕಾಲೇಜ್ ಒತ್ತು ಪ್ರಿನ್ಸಿಪಾಲ್ ಸಿಸ್ಟರ್ ಡಾಕ್ಟರ್ ರೂಪಾ ರಾಡ್ರಿಗಸ್ AC ಕಾರ್ಯಕ್ರಮ ಉದಿಪನ ಮಲ್ತೇರ. ಪ್ರಾದೇಶಿಕ ಕಾಲೇಜ್ ಬರೌ ಆಫೀಸ್ದ ವಿಶೇಷ ಅಧಿಕಾರಿ ಬೊಕ್ಕ ದುಂಬುದ ಪ್ರಾಧ್ಯಾಪಕರು ಡಾಕ್ಟರ್ ಶ್ರೀಧರ ಮನಿಯಾನಿ ಮಲ್ಲಬಿನ್ನೆರಾದು ಪಾಲ್ಗೊಂಡಿರು. ಮೈ ಭಾರತ್ ದಕ್ಷಿಣ ಕನ್ನಡ ಜಿಲ್ಲೆದ ಯುವ ಅಧಿಕಾರಿ ಉಲ್ಲಾಸ್ KTK ಗುರುಕಾರ್ಮೆ ವಹಿಸಿದ್ದರು. ಕುಡ್ಲ ವಿಶ್ವವಿದ್ಯಾನಿಲಯದ NSS ಕಾರ್ಯಕ್ರಮ ಸಂಯೋಜಕರು ಡಾಕ್ಟರ್ ಶೇಷಪ್ಪ ಅಮೀನ್, ಸೈಂಟ್ ಆಗ್ನೆಸ್ ಕಾಲೇಜಿದ NSS ಅಧಿಕಾರಿ ಉದಯ್ ಕುಮಾರ್ B, ಮೈ ಭಾರತ್ ಕುಡ್ಲ ವಿಭಾಗದ ಜಗದೀಶ್ K ಕಾರ್ಯಕ್ರಮ ಮುಟ್ಟಿದ್ದೇರು. Decision made her questionable. Why? ಸರ್ವಾರ್ಥ ಸಹಭಾಗಿತೆಗೆ ರಾಷ್ಟ್ರ ಕುಲವರ್ಗ ಸರ್ವದಣು ತಾನೆಣದ ಓರ್ವನ್ ಮನುಜನ್ ಸರ್ವಜೀವ ಸಮೃದ್ಧಿಗನುಗೂಡಿ ದುಡಿಯುತ್ತಿರೆ ಪರ್ವ ಒಂದೆಳೆ ಗೆಲುವು ಮಂಕುತಿಮ್ಮ ಎಂಬ DVಜಿಯವರ ಕಗ್ಗದ ನುಡಿ ಅಂತ ಗೌರವಾನ್ವಿತ ತೀರ್ಪುಗಾರರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ 28 ಜೂನ್ 1970 ವಾರ್ತಾ ಪತ್ರಿಕೆಗಳ ಪುಟಗಳನ್ನು ತಿರುಗಿಸುತ್ತಿದ್ದಾಗ ಸಂಪಾದಕೀಯ ಪುಟವು ಖಾಲಿಯಾಗಿತ್ತು. Valuable time and perspective evaluation. Give a loud applause because having the 10 members, firstly we can have a group photo of 10 members and later I kindly requesting every participants. ಸರ್ದಾರ್ ವಲ್ಲಭಾಯಿ ಪಟೇಲ್ ಜನ್ಮದಿನದಂದು ನಮ್ಮ ರಾಷ್ಟ್ರದ ಬಹುದೊಡ್ಡ ಒಂದು ಮಹಾಪುರುಷ ಮತ್ತು ಬಹಳ ದೊಡ್ಡ ಹೆಸರಿನ ಸರ್ದಾರ್ ವಲ್ಲಭಾಯಿ ಪಟೇಲರ ದಿನದಂದು
ನೆಹರು ಯುವಕ ಕೇಂದ್ರದ ಹೆಸರನ್ನು ಮೇರಾ ಯುವ ಭಾರತ್ ಅಂತೇಳುವಂತಹ ಒಂದು ಬದಲಾವಣೆ ಮಾಡಿದರು ಅಂತೇಳೋದು ಭಾಳ ಸಂತೋಷದ ವಿಷಯ. ಮೇರಾ ಯುವ ಭಾರತ್, ಯಾಕೆಂದರೆ ಭಾರತದ ಅಸ್ಮಿತೆ ಮತ್ತು ಅಸ್ತಿತ್ವ ಇರುವುದೇ ಯುವ ಭಾರತದಲ್ಲಿ. ಇದು ನಮ್ಮಲ್ಲಿ ಇರುವಂತಹ ಒಂದು ದೊಡ್ಡ ಆಸ್ತಿ. ಪ್ರಪಂಚದಲ್ಲಿ ನಾವು ಕಂಪೇರ್ ಮಾಡಬೇಕಿದ್ರೆ ಬೇರೆ ರಾಷ್ಟ್ರಗಳಿಗೆ, ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡಬೇಕಿದ್ರೆ ಹೇಳುವಂಥದ್ದೇ ನಮ್ಮ ದೇಶದ ದೊಡ್ಡ ಸಂಪತ್ತಿರುವುದೇ ಇಲ್ಲಿನ ಮಾನವ ಸಂಪತ್ತು, ಅದರಲ್ಲೂ ಯುವ ಜನಾಂಗ. We are witnessing the pulse of a rising nation. Under the aegis of Mera Yuva Bharat, we are here to bridge the gap between the classroom and the Parliament House. The Viksit Bharat vision is a call to action. It is a dream of India that is economically a powerhouse, socially inclusive and technologically advanced within a few years. But a nation is not defined by its GDP alone. It is defined by the character of its citizens. We hereby organizing a National Youth Parliament program. It is not only a competition stage. I kindly requesting to use you, all the youths here comes as a participants, to use as a platform to give your ideas, to share your ideas. That should have to come later on this parliamentary house in front of all the parliamentary members. So as a district youth officer of My Bharat Dakshin Kannada, I hope that and I expect that one of our member, those who are participating in as a name of Dakshin Kannada. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಗಳು ಮಾತೃವೈಭವದ ಅಲೆಕೊಡು ಶನಿವಾರ ಧಾರ್ಮಿಕ ಸಭೆ ನಡೆದಿತ್ತು. ಎಂಆರ್ಜಿ ಗ್ರೂಪ್ ಗುರ್ಕಾರ್ಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಬಂಜಾರ ಸಭೆಯನ್ನು ಉದಿಪನ ಮಾಡ್ತಾರೆ. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಗಳು ಉಚ್ಚಂಗಿ ಸೇರಿದು ಶ್ರೀ ಮಾರಿಯಮ್ಮನ ಪಿರ ಪ್ರತಿಷ್ಠಿತ ವರ್ಷಾಚರಣೆಯಲ್ಲಿ ಕೊಡು ಮಾತೃವೈಭವ ಕಾರ್ಯಕ್ರಮ ನಡೆದಿತ್ತು. ಶನಿವಾರದ ಧಾರ್ಮಿಕ ಸಭೆ ಅಭಿವೃದ್ಧಿ ಸಮಿತಿ ಬೊಕ್ಕ ಮಾತೃವೈಭವ ಸಮಿತಿ ಗುರ್ಕಾರ್ಯರು ಕೆ ವಾಸುದೇವ ಶೆಟ್ಟಿ ಎದುಕೊಂದು ಸುರೂತ ಪಾತೆರ ಪಂಡಿರು. ಬೆಂಗಳೂರದ ಎಂಆರ್ಜಿ ಗ್ರೂಪ್ ಗುರ್ಕಾರ್ಯರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಬಂಜಾರ ಧಾರ್ಮಿಕ ಸಭೆ ಉದಿಪನ ಮಲ್ತದ ಪಾತಿರದೆ ಅಮ್ಮಕೂರ್ನ ಜವಾಬ್ದಾರಿನ ಎಡ್ಡೆಡು ಮಲ್ತದ ಪನ್ಪನ ಪೆರ್ಮೆ ಉಂಡು ಮಾರಿಯಮ್ಮ ಅರೆಗೆ ಬೋಡಾಯಿನ ಜೋಕ್ಲೆಡ್ದು ಮಲ್ಪಾ ಒಂದಿருந்து ಪಂಡಿರು. ಶ್ರೀಧಾಮ ಮಾಣಿರದ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ, ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಗೋಕಾಕ ಮರಡಿಮಠ ಶ್ರೀ ಕಾಡಸಿದ್ದೇಶ್ವರ ಮಠದ ಶ್ರೀ ಪವಾಡೇಶ್ವರ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಬಿಗ್ ಬಾಸ್ ರನ್ನರ್ ಆಫ್ ರಕ್ಷಿತಾ ಶೆಟ್ಟಿಗೆ ಸಮ್ಮಾನದ ಮರ್ಯಾದೆ ಮಲ್ತರು. ಮಾತೃವೈಭವ ಸೇವಾ ಸಮಿತಿನ ಘೋಷಣೆ ಮಲ್ತದು ಪದಾಧಿಕಾರಿಗಳಿಗೆ ಜವಾಬ್ದಾರಿನ ಕೊರಿಯರು. ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ರತ್ನಾಕರ ಶೆಟ್ಟಿ ನಡಿಕೆರೆ ಗುರ್ಕಾರ್ಮೆ ವಹಿಸಿದ್ದರು. ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ, ದುಂಬುದ ಶಾಸಕರು ಲಾಲಾಜಿ ಆರ್ ಮೆಂಡನ್, ದಾನಿರು ಎಂ ಸುಧಾಕರ ಹೆಗ್ಡೆ, ರವಿಸುಂದರ ಶೆಟ್ಟಿ, ಉದಯ ಸುಂದರ ಶೆಟ್ಟಿ, ಮಹೇಶ್ ಕೋಟ್ಯನ್ ಬೊಂಬಾಯಿ, ಅದಾನಿ ಯುಪಿಸಿಎಲ್ ಗುರ್ಕಾರ್ಯರು ಕಿಶೋರ್ ಆಳ್ವ, ಬೇತೆ ಬೇತೆ ವಲಯದ ನಾಯಕರೈನ ಮನೋಹರ ಎಸ್ ಶೆಟ್ಟಿ, ಧರ್ಮಪಾಲ ದೇವಾಡಿಗ, ಸುಗ್ಗಿ ಸುಧಾಕರ ಶೆಟ್ಟಿ, ಜಯಕರ ಶೆಟ್ಟಿ ಇಂದ್ರಾಳಿ, ರಂಜನಿ ಎಸ್ ಹೆಗ್ಡೆ, ಅನಿಲ್ ಬಲ್ಲಾಳ್ ಕಾಪು ಬೂಡು ಮಲ್ಲಬಿನ್ನೆರಾದ ಧಾರ್ಮಿಕ ಸಭೆಟಿತ್ತೇರು. ದೇವಸ್ಥಾನದ ಮುಕ್ತೇಸರರು ಈ ಪೊರ್ತುಡಿತ್ತೇರು. ಸಮಿತಿಯ ಪ್ರಧಾನ ಕಾರ್ಯಂತರು ಯೋಗೇಶ್ ಶೆಟ್ಟಿ ಬಾಲಾಜಿ ಸೊಲ್ಮೆ ಸಂದಯರು. ಸತೀಶ್ ಶೆಟ್ಟಿ ಗುಡ್ಡೆಚ್ಚಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಅಮ್ಮನ ಪ್ರತಿಷ್ಠೆ ಆದ ನಂತರ ದಿನನಿತ್ಯ ಪ್ರಪಂಚಾದ್ಯಂತದಿಂದ ಭಕ್ತರು ಬರ್ತಾ ಅಮ್ಮನ ದರ್ಶನ ಮಾಡಿ ಅವರವರ ಮನೋ ಇಷ್ಟೆಯನ್ನು ನೆರವೇರಿಸ್ತಾ ಇದ್ದಾರೆ ಅಮ್ಮ. ಅದು ಹಲವಾರು ಜನ ಇಲ್ಲಿ ಬಂದು ಹೇಳುವಾಗ ನಮ್ಮ ಕೆಲಸ ನಾವು ಎಣಿಸಿ ಹೋಗಿ 1 ತಿಂಗಳೊಳಗೆ ಆಗಿದೆ ಅಂತ ಹೇಳುವಾಗ ನಮಗೆಲ್ಲ ಸಂತೋಷವಾಗಿ ಆ ಸಂತೋಷದಲ್ಲಿ ವರ್ಷ ಕಳೆದದ್ದೇ ಗೊತ್ತಾಗಲಿಲ್ಲ. ನಮ್ಮ ಕಾಪು ಅಮ್ಮನ ದೇವಸ್ಥಾನ ಇವತ್ತು ಭಾರತ ದೇಶದ ಒಂದು ಭೂಪಟದಲ್ಲಿ ನಾವು ಕಾಣುವಂತೆ ಆಗಿದೆ. ಇಡೀ ದೇಶದಲ್ಲಿ ನಮ್ಮ ಊರು ಮಾತ್ರ ಅಲ್ಲ, ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಪರದೇಶದಲ್ಲಿ ಇವತ್ತು ಅಮ್ಮನ ಭಕ್ತರು ಈ ಜೀರ್ಣೋದ್ಧಾರ ಬ್ರಹ್ಮಕಲಶ ಆದಮೇಲೆ ಇವತ್ತು ಲಕ್ಷಾಂತರ ಭಕ್ತರು ಬಂದು ಅಮ್ಮನ ಸೇವೆ ಸಲ್ಲಿಸಿ ಪೂಜೆ ಮಾಡಿ ಹೋಗಿದ್ದಾರೆ. ಹಾಗೆ ಅಮ್ಮನಿಗೆ ಭಕ್ತರು ಕೂಡ, ಅಮ್ಮನ ಮಕ್ಕಳು ಕೂಡ ಇವತ್ತು ಹೆಚ್ಚಾಗಿದ್ದಾರೆ. ಇವತ್ತು ಮಾತೃವೈಭವ ಅನ್ನುವಂಥ ಜೊತೆಯಲ್ಲಿ ನಾಮಾಂಕಿತದಲ್ಲಿ ವರ್ಷಂಪ್ರತಿ ಇಡೀ ಜಗತ್ತು ನೋಡುವಂಥ ತಾಯಿಯ ಸಾನ್ನಿಧ್ಯ ಆಗತಕ್ಕಂಥ ಮಹಿಮೆ ಇನ್ನು ಭಾಳ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ತಾಯಿಯ ಸಾನ್ನಿಧ್ಯವೂ ಆಗುತ್ತೆ. ಎಷ್ಟೋ ತಪಸ್ವಿಗಳನ್ನು ಈ ನಡೆಗೆ ಮಾತಾಯಿ ತರಿಸಿ
ಆ ತಪಶಕ್ತಿಯ ಧೀಶಕ್ತಿಯಿಂದ ಈ ಜಗತ್ತಿನಲ್ಲಿ ಮಾತೃಶಕ್ತಿ ವೈಭವ ಹೇಗೆ ಬೆಳಗಲಿಕ್ಕಿದೆ ಅನ್ನೋದನ್ನು ಐತಿಹಾಸಿಕವಾದಂಥ ಹಿನ್ನೆಲೆಯಲ್ಲಿ ತೋರಿಸಲಿಕ್ಕಿದ್ದಾರೆ. ಪುತ್ತೂರು ತಾಲೂಕು ಬಡಗನ್ನೂರದ ಗೆಜ್ಜಿಗಿರಿ ಕ್ಷೇತ್ರಡು ವರ್ಷದ ಜಾತ್ರೆ ಫೆಬ್ರವರಿ 25 ಮಾರ್ಚ್ 1 ಮುಟ್ಟ நடத்துண்டு. 9 ಜನ ಪೊಂಜೆಲೆಗ್ ತುಳುನಾಡ ಸಂಪ್ರದಾಯದ ಮಟ್ಟೆಲ್ ದಿಂಜಾದು ಮಾತಾ ಪೊಂಜೆಲೆಗ್ ಮಟ್ಟೆಲ್ ಸೇವೆ ಪ್ರಸಾದ ಪಟ್ಟೀರು. ಪುತ್ತೂರು ತಾಲೂಕು ಬಡಗನ್ನೂರದ ಶ್ರೀ ಕ್ಷೇತ್ರ ಗೆಜ್ಜಿಗಿರಿ ಆದಿದೈವ ಧೂಮಾವತಿ ಸಾಯನ ವೈದ್ಯರನ ಗುರುಪೀಠ ದೇವಿ ವೈದ್ಯದಿ ಕೋಟಿ ಚೆನ್ನಯ ಮೂಲ ಸ್ಥಾನಡು ವರ್ಷದ ಜಾತ್ರೆ ಮಲ್ಲ ಉಚ್ಚಯ ಫೆಬ್ರವರಿ 25 ಮಾರ್ಚ್ 1 ಮುಟ್ಟ நடத்துண்டு. ಕರಿನ ವರ್ಷಡು ದೇವಿ ವೈದ್ಯ ದಿನ ಮಟ್ಟಿಲ್ ಸೇವೆ ಪ್ರಸಾದ ಕುರುಪನ ಕಾರ್ಯಕ್ರಮ ಶುರು ಮಾಡ್ತದಿತ್ತದು. ಈ ಸರ್ತಿದ ಕಾರ್ಯಕ್ರಮ ಶನಿವಾರ ಅಟ್ಟಣೆ ಆದಿತ್ತಂಡು. ಕಾಂಡೆ ಗಣಪತಿ ಹೋಮ 5 ಬುಕ ಮಾತಾ ಸಾನ್ನಿಧ್ಯಲೆಡ್ ನವಕ ಕಲಶಾಭಿಷೇಕ ಮಧ್ಯಾಹ್ನ ಸತ್ಯಧರ್ಮ ಚಾವಡಿಡ್ ಮಾಪೂಜೆ ನಡಪಾದು. 9 ಜನ ಪೊಂಜೆಲೆಗ್ ತುಳುನಾಡ ಮರ್ಯಾದೆ ರೂಪಡು ಮುಂಡುಗು ಕೆಂಪು ಮಂಜಲ್ ಕುಂಕುಮದ ಬೊಟ್ಟು ಪಾಳ್ದು ಬೊಕ ಕೈಕ್ ಕಾಜಿದೀದು ಸೀರೆ ಮಲ್ಲಿಗೆ ಕೊರ್ದು ಮಟ್ಟೆಲ್ ದಿಂಜಾದು 5 ಬುಕ ಮಾತಾ ಪೊಂಜೆಲೆಗ್ ಮಟ್ಟೆಲ್ ಸೇವೆ ಪ್ರಸಾದ ಪಟ್ಟೀರ. ಊರ ಪರ ಊರ ದಿಂಜು ಜನ ಪೊಂಜೆನಕ್ಲು ಮಟ್ಟೆಲ್ ಸೇವೆ ಪ್ರಸಾದ ತೊಂಡೀರು. ಶ್ರೀ ಕ್ಷೇತ್ರ ಗೆಜ್ಜಗಿರಿ ದೇವಿ ವೈದ್ಯತಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಆಡಳಿತ ಸಮಿತಿ ಗುರುಕಾರ್ಯರು ರವಿ ಪೂಜಾರಿ ಚಿಲಿಂಬಿ, ಮರ್ಯಾದಿ ಗುರುಕಾರ್ಯರು ಕೆ ಚಿತ್ತರಂಜನ್ ಕಂಕನಾಡಿ, ಪೀತಾಂಬರ ಹೆರಾಜೆ, ರಾಜಶೇಖರ್ ಕೋಟ್ಯನ್, ಜಯಂತ ನಡುಬೈಲ್, ಮುಕ್ತಿ ಸಿರೇರು ಶ್ರೀಧರ ಪೂಜಾರಿ, ಒತ್ತುಗುರುಕಾರ್ಯರು ಎಂಡಿ ಕೋಟ್ಯನ್ ಬೊಂಬಾಯಿ, ನವೀನ್ ಅಮೀನ್ ಶಂಕರಪುರ, ಪ್ರಧಾನ ಕಾರ್ಯಂತರಿ ಡಾಕ್ಟರ್ ರಾಜರಾಮ್ ಕೆಬಿ, ಪಣವ್ ಗುರುಕಾರ್ಯರು ಮೋಹನ್ ದಾಸ್ ವಾಮಂಜೂರು, ಕಾರ್ಯಂತರೈನ ಜಯವಿಕ್ರಮ್ ಕಲ್ಲಾಪು, ಡಾಕ್ಟರ್ ಸಂತೋಷ್ ಕುಮಾರ್ ಬೈರಂಪಳ್ಳಿ, ಟ್ರಸ್ಟ್ ಗುರುಕಾರ್ಯರು ಸಂಜೀವ ಪೂಜಾರಿ ಬಿರುವ, ಒತ್ತು ಗುರುಕಾರ್ಯರು ಶೈಲೇಂದ್ರ ವೈಸುವಣ್ಣ ಬೊಕ ದೀಪಕ್ ಕೋಟ್ಯನ್, ಕಾರ್ಯಂತರಿ ಉಲ್ಲಾಸ್ ಕೋಟ್ಯನ್ ಕೆವಿ, ಪಣವ್ ಗುರುಕಾರ್ಯರು ಹರೀಶ್ ಸಾಲ್ಯಾನ್ ಬೊಂಬಾಯಿ, ಮಾಧ್ಯಮ ಮಾಹಿತಿದಾರರು ರಾಜೇಂದ್ರ ಚಿಲಿಂಬಿ ಬೊಕ ಮಾತಾ ಸದಸ್ಯರು, ದುಂಬುದ ಶಾಸಕರೈನ ಶಕುಂತಲ ಶೆಟ್ಟಿ, ಸಂಜೀವ ಮಠಂದೂರು ಸೇರಿದಂಚ ಊರ ಪರ ಊರ ಭಕ್ತರಿಗೆ ಪುರ್ತುಡಿತ್ತೇರು. ಸಸಿಬಿತ್ಲು ಶ್ರೀ ಭಗವತಿ ದೇವಸ್ಥಾನಡು ಸಪರಿವಾರ ಶ್ರೀ ಭಗವತಿ ಅಮ್ಮಗ್ ಮಾರ್ಚ್ 4 ಎಣ್ಮ ಮುಟ್ಟ ಬ್ರಹ್ಮಕಲಶ ನಡಪಾವನೊಂದು ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಂತೇರ. ಸಸಿಬಿತ್ಲು ಶ್ರೀ ಭಗವತಿ ದೇವಸ್ಥಾನಡು ದೇವಸ್ಥಾನದ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಸುದ್ದಿ ಕುಟುಡು ಪಾತೆರ್ದು ಸಪರಿವಾರ ಸಸಿಬಿತ್ಲು ಭಗವತಿ ಅಮ್ಮಗ್ ಮಾರ್ಚ್ 4 ಎಣ್ಮ ಮುಟ್ಟ ಬ್ರಹ್ಮಕಲಶ ನಡಪುಂಡು ಮಾರ್ಚ್ 4 ಬುಧವಾರ ವಿದ್ವಾನ್ ಕೃಷ್ಣಮೂರ್ತಿ ಭಟ್ ಪೊಯ್ಯಗುಡ್ಡೆ, ಶ್ರೀಪತಿ ಭಟ್ ಪೊಯ್ಯಗುಡ್ಡೆ ಬೊಕ ವೆಂಕಟೇಶ ತಂತ್ರಿ ಎಡಪದವು ಮಾರ್ಗದರ್ಶನಡು ಕಾಂಡೆ ಎಣ್ಮರೆಕ್ ಧಾರ್ಮಿಕ ಕಾರ್ಯಕ್ರಮ ಶುರುವಾಪುಂಡು. ಕಟೀಲ್ ಲಕ್ಷ್ಮೀನಾರಾಯಣ ಆಸರಣ್ಯರು ಉಗ್ರಾಣ ಮೂರ್ತ ಮಲ್ಪೇರು. ಕಾಂಡೆ 9 ಗಂಟೆಗೆ ಪಾವಂಜಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನಡು ಪುದೆ ಕಾಣಿಕೆದ ಮೆರವಣಿಗೆ ನಡಪೆರೆತದು. ಪಾವಂಜಿ ಕ್ಷೇತ್ರದ ನಿರಂಜನ ಭಟ್ ಉದಿಪರ ಮಲ್ಪೇರೆಂದು ಪಂಡೇರು. ದೇವಸ್ಥಾನದ ಸುತ್ತಲ 5 ಲಕ್ಷ ರೂಪಾಯಿ ಖರ್ಚಿಡು ಇಂಟರ್ಲಾಕ್ ಪಾಡ್ನ 20 ಲಕ್ಷ ರೂಪಾಯಿ ಖರ್ಚಿಡು ಕಾಂಕ್ರೀಟ್ ಮಾರ್ಗ ಮಲ್ಪುಣ. ಹಳೆಯಂಗಡಿದು ಸಸಿಬಿತ್ಲು ಮುಟ್ಟ ಸುಮಾರು 10 ಲಕ್ಷ ರೂಪಾಯಿ ಖರ್ಚಿಡು ಡಾಮರ್ ಪಾಡ್ನ. ಹಳೆಯಂಗಡಿ ಗ್ರಾಮ ಪಂಚಾಯತ್ದ ನಿಲಿಟ್ಟು 4 ಲಕ್ಷ ರೂಪಾಯಿ ಖರ್ಚಿಡು ದೇವಸ್ಥಾನದ ಎದುರು ಚರಂಡಿ ರಿಪೇರಿ ಬೊಕ 1 ಲಕ್ಷ ರೂಪಾಯಿ ಖರ್ಚಿಡು ಮಾರ್ಗುಗು ಹೈ ಮಾಸ್ಟ್ ಲೈಟ್ ಪಾಡ್ನ. 75 ಲಕ್ಷ ರೂಪಾಯಿ ಖರ್ಚಿಡು ದೇವಸ್ಥಾನದ ಪ್ರಧಾನ ರಡ್ಡು ಗೋಪುರಳಿನ ಪಿರ ಸಜ್ಜಿ ಮಲ್ಪುಣ ಬೊಕ ಬೇತೆ ಅಭಿವೃದ್ಧಿ ಕಾರ್ಯಲು 5 ಕೋಟಿ ರೂಪಾಯಿ ಖರ್ಚಿಡು ನಡತದನೆಂದು ಆರ್ ಮಾಹಿತಿ ಕೊರಿಯರು. ಬ್ರಹ್ಮಕಲಶ ಸಮಿತಿದ ಕಾರ್ಯಗುರುಕಾರ್ಯರು ವಾಮನ್ ಇಂಡಿಯಾ, ಅನುವಂಶಿಕ ಮುಕ್ತೇಸರಿರ ಅಪ್ಪುಯಾನಿ ಶ್ರೀನಿವಾಸ ಪೂಜಾರಿ, ಆಡಳಿತ ಮುಕ್ತೀಸರಿ ಚಂದ್ರಶೇಖರ ಬೆಳ್ಚಡ ಸುದ್ದಿ ಕುಟುಡಿದ್ದೇರು. ನುಡಿದಂತೆ ನಡೆದಿದ್ದಾರೆ. ಇವತ್ತು ಮುಂಬೈ ಸಮಿತಿಯವರು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ವೇದಪ್ರಕಾಶ್ ಶ್ರೀಯಾನಿಗೆ ಮತ್ತು ಚಂದ್ರಶೇಖರ್ಗೆ. ಇವತ್ತು ಇಲ್ಲಿ ನೀವು ಕಂಡಿದ್ದೀರಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು. ಗೋಪುರದ ಹೊಸದಾಗಿದೆ, ಸುತ್ತು ಪೌಳಿಯನ್ನು ಪೂರ್ಣ ಬದಲಾವಣೆ ಮಾಡಿದೆ, ಹಿಂದೆ ಇದ್ದ ಹಾಗೆ ಇಲ್ಲ. ಇವತ್ತು ಸುತ್ತು ಪೌಳಿಯ ಬದಲಾವಣೆ ಆಗಿದೆ. ಹೊರಗಡೆ ಇಂಟರ್ಲಾಕ್ಗಳಾಗಿದೆ, ಒಂದಷ್ಟು ಜಾಗಗಳನ್ನು ತಗೊಳ್ಳುವಂಥ ಕೆಲಸ ಕಾರ್ಯಗಳಾಗಿದೆ. ಒಳಗಡೆ ಪೂರ್ತಿಯಾಗಿರ್ತಕ್ಕಂಥ ತಳಿಗಳಿಗೆ ನಾವು ಹಿತ್ತಾಳೆಯನ್ನು ಮುಚ್ಚುವಂಥ ಕಾರ್ಯಗಳಾಗಿದ್ದಾವೆ. 2 ದೊಡ್ಡದಾಗಿರ್ತಕ್ಕಂಥ ಗೋಪುರಗಳ ವಿಶೇಷವಾಗಿರ್ತಕ್ಕಂಥ ನಿರ್ಮಾಣ ಆಗಿದೆ. ಹೀಗೆ ಈಗಾಗಲೇ 5 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಆಗ ಇದೆಲ್ಲವೂ ದಾನಿಗಳಿಂದಾಗಿದೆ. ಯಾವುದೇ ಸರ್ಕಾರದ ಯೋಜನೆ, ಸರ್ಕಾರ ಹಣ ಇಲ್ಲ. ಇದೆಲ್ಲವೂ ದಾನಿಗಳಿಂದ, ಇಲ್ಲಿರ್ತಕ್ಕಂಥ ಭಕ್ತರಿಂದ, ಇಲ್ಲಿ ನಂಬಿರ್ತಕ್ಕಂಥವರಿಂದ ಆಗಿದೆ. ಯಾವುದೇ ಒತ್ತಾಯದಿಂದ ಆಗಲಿಲ್ಲ, ಅವರ ಸ್ವ ಇಚ್ಛೆಯಿಂದ ಆಗಿದೆ. 4ನೇ ತಾರೀಕು ಇಲ್ಲಿಯ ಬ್ರಹ್ಮಕಲಶದ ಕಾರ್ಯಗಳು ಪ್ರಾರಂಭ ಆಗ್ತವೆ. 4ನೇ ತಾರೀಕು ಬೆಳಿಗ್ಗೆ ಲಕ್ಷ್ಮೀನಾರಾಯಣ ಆಸರಣರ ನೇತೃತ್ವದಲ್ಲಿ ದೀಪ ಪ್ರಜ್ವಲನೆ ಜೊತೆಗೆ ನಮ್ಮಲ್ಲಿ ಉಗ್ರಾಣ ಮುಹೂರ್ತ ಪ್ರಾರಂಭ ಆಗ್ತದೆ. ಆವತ್ತೇ 9 ಗಂಟೆಗೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಲ್ಲಿಂದ ಇಲ್ಲಿಗೆ ಹೊರೆ ಕಾಣಿಕೆ
ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನ ಇದರ ಮಧ್ಯೆಯಿಂದ ಇಲ್ಲಿಗೆ ಹೊರೆಕಾಣಿಗೆ ಹಸಿರು ವಾಣಿ ಮೆರವಣಿಗೆ ಪ್ರಾರಂಭ ಆಗ್ತದೆ. ಆವತ್ತಿಂದ ನಮ್ಮ ಬ್ರಹ್ಮಕಲಶಗಳು ಪ್ರಾರಂಭ ಆಗ್ತದೆ. ಹಾಗಾಗಿ 5, 6, 7, 8 4 ದಿನಗಳ ಕಾಲ ನಿರಂತರವಾಗಿರ್ತಕ್ಕಂಥ 5 ದಿನಗಳ ಕಾಲ ನಿರಂತರವಾಗಿ ಇಲ್ಲಿ ಬ್ರಹ್ಮಕಲಶಗಳು ನಡೀತದೆ. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಡು ಪಿರ ಪ್ರತಿಷ್ಠಿತ 1ನೇ ವರ್ಷಾಚರಣೆಯಲ್ಲಿ ಕೊಡು ಶ್ರೀ ಮಾತೃವೈಭವ ಕಾರ್ಯಕ್ರಮ ನಡೆಸುತ್ತಿದ್ದು 2ನೇ ದಿನ 5ರ ಶ್ರೀ ಸಪ್ತಮಾತೃಕ ಕಲ್ಪ ಮಹಾಯಾಗ ನಡೆತಂದೆ. ಒಡಿಪು ಜಿಲ್ಲೆ ಕಾಪು ಹೊಸ ಮಾರಿಗುಡಿ ದೇವಸ್ಥಾನಗಳು ಉಚ್ಚಂಗಿ ಸೇರಿದು ಶ್ರೀ ಮಾರಿಯಮ್ಮನ ಪ್ರತಿಷ್ಠಿತ 1ನೇ ವರ್ಷಾಚರಣೆ ಮಾತೃವೈಭವ ಕಾರ್ಯಕ್ರಮ ಒಟ್ಟು 3 ದಿನ ಕ್ಷೇತ್ರದ ಪ್ರಧಾನ ತಂತ್ರಿ ಕೊರಂಗ್ರಪಾಡಿ ವಿದ್ವಾನ್ ಕೆಪಿ ಕುಮಾರ ಗುರುಕುಲಿನ ಪೌರೋಹಿತ್ಯಡು ಪ್ರಧಾನ ಪೂಜೆ ಮಲ್ಪನ ಶ್ರೀನಿವಾಸ ತಂತ್ರಿ ಕಲ್ಯ ಇತ್ತಿದ್ದು ನಡೆತಂದುಂಡು. 2ನೇ ದಿನ 5ರ ಶ್ರೀ ಸಪ್ತಮಾತೃಕ ಕಲ್ಪ ಮಹಾಯಾಗ ಸಪ್ತಮಾತೃಕ ಬಲಿದಾನ ನಡಪಾದು ಮಹಾಪೂರ್ಣಾಹುತಿ ಮಹಾಪೂಜೆ ಮಲ್ತದು ಭಕ್ತರಿಗೆ ಪ್ರಸಾದ ಪಟ್ಟೀರು. ಭಜನಾ ಸಂಕೀರ್ತನೆ ನಲಿಕೆ ಭಜನೆ நடத்தಲು ಮಧ್ಯಾಹ್ನ ನುಪ್ಪು ಪ್ರಸಾದ ಅಟಣೆ ಆದಿತ್ತಲು. ಕಾಪು ಊರ ಪರ ಊರ ಭಕ್ತರಿ ಪುಣ್ಯ ಕಾರ್ಯೋಡು ಪಾಲ್ದಸಂದು ಶ್ರೀ ಮಾರಿಯಮ್ಮ ಬೊಕ್ಕ ಉಚ್ಚಂಗಿ ದೇವಿನ ಇಂಬುನಟ್ಟೊಂಡೇರು. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಬೊಕ್ಕ ಮಾತೃವೈಭವ ಸೇವಾ ಸಮಿತಿದ ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿ ಬೊಕ್ಕ ಸದಸ್ಯರು, ಕಾರ್ಯತುವಣ್ಣ ಅಧಿಕಾರಿ ರವಿಕಿರಣ್, ವ್ಯವಸ್ಥಾಪನಾ ಸಮಿತಿದ ಗುರುಕಾರ್ಯ ರತ್ನಾಕರ ಶೆಟ್ಟಿ ನಡಿಕೆರೆ ಬೊಕ್ಕ ಸದಸ್ಯರು, ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ, ದುಂಬುದ ಶಾಸಕರು ಲಾಲಾಜಿ ಆರ್ ಮೆಂಡನ್ ಇಂಚ ಸಮಿತಿನ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು. 3ನೇ ದಿನ ಸೋಮವಾರ ಶ್ರೀ ವಿದ್ಯಾಶ್ರೀ ಚಕ್ರಯಂತ್ರ ಪೂಜಾ ಕಾರ್ಯಕ್ರಮ ಅಟ್ಟಣೆ ಮಲ್ತಿತ್ತೇರು. ಕುಡ್ಲ ತಾಲೂಕು ಬೊಂಡಂತಿಲದ ಕಲ್ಲೊಡೆಲ್ ಶ್ರೀ ಸದಾಶಿವ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದಲ್ಲಿ ಕೊಡು ಅಕೇರಿದ ದಿನ ಮೈಸಂದಾಯ ಬೊಕ್ಕ ಜುಮಾದಿ ಬಂಟದ ಇವಲಿಗೆ ನೇಮ ಕೊರ್ದು ಇಂಬುನಟ್ಟೊಂಡೇರು. ಕುಡ್ಲ ತಾಲೂಕು ಬೊಂಡಂತಿಲದ ಕಲ್ಲೊಡೆಲ್ ಶ್ರೀ ಸದಾಶಿವ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ನಡಪಾಯಿನಲ್ಲಿ ಕೊಡು ಜಾತ್ರೆ ನಡಪಾದಿತ್ತದು. ಅಕೇರಿದ ದಿನ ರಾತ್ರಿ ಮೈಸಂದಾಯ ಬೊಕ್ಕ ಜುಮಾದಿ ಬಂಟದ ಇವಲಿನ ನೇಮ ನಡಪಾಯರು. ಬೊಂಡಂತಿಲ ಗ್ರಾಮ ಬೊಕ್ಕ ಊರ ಪರ ಊರ ಭಕ್ತರು ಅಂಚನೆ ದೇವಸ್ಥಾನದ ಮಾತಾ ಸಮಿತಿದಕ್ಲು ನೇಮ ತೂದು ಸತ್ಯಲಿನ ಇಂಬುನಟೊಂಡಿರು. ಕಲ್ಲುಡಿನ ಶ್ರೀ ಸದಾಶಿವ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ನಾಗರಾಜ ರೈ ತಿಮಿರಿಗುತ್ತು, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು, ಕಾರ್ಯ ಗುರುಕಾರ್ಯರು ಗಿರಿಧರ ಶೆಟ್ಟಿ, ಪ್ರಧಾನ ಕಾರ್ಯಂತಿರು ರಾಜ್ಕುಮಾರ್ ಶೆಟ್ಟಿ ತಿರುವೈಲ್ಗುತ್ತು, ಪಣವು ಗುರುಕಾರ್ಯರು ಬಾಲಕೃಷ್ಣ ಶೆಟ್ಟಿ ಬಾಲರಕೋಡಿ, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಕುಸುಮೋದರ ಡಿ ಶೆಟ್ಟಿ ಚೆಲ್ಲಡ್ಕ, ಕಾರ್ಯ ಗುರುಕಾರ್ಯರು ಓಂ ಪ್ರಕಾಶ್ ಶೆಟ್ಟಿ ವಾಮಂಜೂರು, ಪ್ರಧಾನ ಕಾರ್ಯಂತಿರು ಚಂದ್ರಶೇಖರ ಕೆಲ್ರೈ ಟೌನ್ಶಿಪ್ ಬೊಕ್ಕ ಮಾತಾ ಸಮಿತಿಲಿನ ಪದಾಧಿಕಾರಿಗಳು ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಭಜನಾ ಸಮಿತಿ, ಪುಂಜಲಿನ ಸಮಿತಿ ಬೊಕ್ಕ ಗ್ರಾಮ ಸಮಿತಿದಕ್ಕೂ ಈ ಪುರ್ತೊಳಿತೇರು.
ಕುಡ್ಡದ ಕುದ್ರೋಳಿ ದಳವಾಯಿ ತೋಟದ ಶ್ರೀ ಭದ್ರಕಾಳಿ ಧೂಮಾವತಿ ಕ್ಷೇತ್ರಗಳು 25ನೇ ವರ್ಷದ ಪ್ರತಿಷ್ಠಾ ಮಲ್ಲ ಉಚ್ಚಯ ನಡೆತಂಡು ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಈ ಪೊರ್ತುರಿತ್ತೇರು. ಕುಡ್ಲದ ಕುದ್ರೋಳಿ ದಳವಾಯಿ ತೋಟದ ಶ್ರೀ ಭದ್ರಕಾಳಿ ಧೂಮಾವತಿ ಕ್ಷೇತ್ರಗಳು 25ನೇ ವರ್ಷದ ಪ್ರತಿಷ್ಠಾ ಮಲ್ಲ ಉಚ್ಚಯ ದೇರಬೇಲಿ ಶಿವಪ್ರಸಾದ್ ತಂತ್ರಿಲಿನ ಪೌರೋಹಿತ್ಯೋಡು ನಡೆತಂಡು ನಾಗನ ಸನ್ನಿಧಿ ಪುಣ್ಯ ನವಕಲಶ ಪ್ರತಿಷ್ಠೆ ಪ್ರಧಾನ ಹೋಮ ಪವಮಾನ ಪಾರಾಯಣ ಪಂಚಾಮೃತ ಅಭಿಷೇಕ ಕಲಶಾಭಿಷೇಕ ಮಲ್ತದ ತಂಬಿಲ ಕರಿತೇರು. ಭದ್ರಕಾಳಿ ಧೂಮಾವತಿ ಸನ್ನಿಧಿ ಗಣಹೋಮ ಪಂಚವಿಂಶತಿ ಕಲಶ ಪ್ರತಿಷ್ಠೆ ಹೋಮ ಮಾಪೂಜೆ ಮಲ್ತದ ಭಕ್ತರಿಗೆ ಪ್ರಸಾದ ಕುರಿಯರು. ರಾಜ್ಯದ ದುಂಬುದ ಮಂತ್ರಿ ಕೃಷ್ಣಜೆ ಪಾಲೆಮಾರ್ ಈ ಪೊರ್ತುರಿತದು ಸತ್ತಿರುಣಿನ ಇಂಬುನಟ್ಟೊಂಡೇರು. ಕ್ಷೇತ್ರದ ಗುರುಕಾರ್ಯರು ಸೂರಜ್ ಕುಮಾರ್ ಎಂ ಕಲ್ಯಾಪಾತಿರ್ದು ಒಂದು ಪಿರಾಕದ ಪರಂಪರೆ ಉಪ್ಪುನ ದೇವಸ್ಥಾನ ಆದುಂಡು ತನ್ಕುಲಿನ ಇಷ್ಟಾರ್ಥ ಸಿದ್ಧಿಗಾದ ದಿಂಜನ ಭಕ್ತರು ಜಾತ್ರದ ಪೊರ್ತುಡು ಕ್ಷೇತ್ರಗೂ ಬರ್ಪೇರೆಂದು ಪಂಡೇರು. ಕ್ಷೇತ್ರದ ಮರ್ಯಾದೆ ಗುರುಕಾರ್ಯರು ಕೆ ನರೇಂದ್ರ ಕುಮಾರ್, ಕಾರ್ಯಗುರುಕಾರ್ಯರು ಕೆ ಪ್ರವೀಣ್ ಕುಮಾರ್, ಸಮಿತಿದ ಪದಾಧಿಕಾರಿಗಳು ಭಕ್ತರು ಈ ಪೊರ್ತುರಿತ್ತೇರು. ದೇವಿ ದೇವಿ ನಮೋಸ್ತುತೆ ಮನಸ್ಸಂಕಲ್ಪ ಸಿದ್ಧಿ ಸರ್ವಜ್ಞಾನಿ ನಮೋಸ್ತುತೆ ಸರ್ವಸ್ವರೂಪೇ ನಮೋಸ್ತುತೆ ಸರ್ವಶಕ್ತಿ ಸಮನ್ವಿತೆ ದಯೇಭ್ಯಸ್ತ್ರಾಹಿನೋ ದೇವಿ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ. ಇವತ್ತು 26ನೇ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದಲೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. 9 ಗಂಟೆಗೆ ಇದು ಬೇರೆಬೈಲ ತಂತ್ರಿಗಳ ನೇತೃತ್ವದಲ್ಲಿ ಪೂಜೆ ಆಗ್ತಾ ಇದೆ. ಇವತ್ತು ನಾಗ ಸನ್ನಿಧಿಯಲ್ಲಿ ಪುಣ್ಯ ನವಕಲಶ ಪ್ರತಿಷ್ಠೆ ಪ್ರಧಾನ ಹೋಮ ಪವಮಾನ ಪಾರಾಯಣ ಪಂಚಾಮೃತ ಅಭಿಷೇಕ ಕಲಶಾಭಿಷೇಕ ತಂಬಿಲ ಪೂಜೆ ಭದ್ರಕಾಳಿ ಧೂಮಾವತಿ ಸನ್ನಿಧಿಯಲ್ಲಿ ಗಣಹೋಮ ಪಂಚವಿಶಂತಿ ಕಲಶ ಪ್ರತಿಷ್ಠೆ ಪ್ರಧಾನ ಹೋಮ ಕಲಶಾಭಿಷೇಕ ಅಲಂಕಾರ ಪೂಜೆ ಮಹಾಪೂಜೆ ಎಲ್ಲ ನಡೀತಾ ಇದೆ. ಸಂಜೆ ಸರ್ವಾಲಂಕಾರ ಪೂಜೆ ಎಲ್ಲ ಇದೆ. ಸಾವಿರಾರು ಭಕ್ತರು ಬರ್ತಾರೆ. ಇಲ್ಲಿ ಯಾವಾಗಲೂ ಬರ್ತಾರೆ. ಅವರು ವರ್ಷ ಇಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ಪೂಜೆ ಎಲ್ಲ ನಡೀತದೆ. ಭಕ್ತಾದಿಗಳು ಬಂದು ಅವರ ಸಹಕಾರ ಕೊಟ್ಟು ಪೂಜೆ ಎಲ್ಲ ನಡೀತಾ ಇದೆ. ಕಾಪು ತಾಲೂಕು ಹೆಜಮಾಡಿ ಕೋಡಿದ ನಡಿಕುದ್ರು ಧರ್ಮದೈವ ಜಾರಂದಯ ದೇವಸ್ಥಾನಗಳು ಮೈಸಂದಾಯ ಬೊಕ್ಕ ಜಾರಂದಾಯ ಬಂಟ ದೇವಲಿನ ನೇಮ ಶನಿವಾರ ರಾತ್ರಿ ನಡೆತಂಡೆ. ಒಡಿಪು ಜಿಲ್ಲೆ ಕಾಪು ತಾಲೂಕು ಹೆಜಮಾಡಿ ಕೋಡಿದ ನಡಿಕುದ್ರು ಧರ್ಮದೈವ ಜಾರಂದಾಯ ದೇವಸ್ಥಾನಗಳು ವರ್ಷಾದಿ ಧರ್ಮದೈವಲಿನ ನೇಮಗೂ ಶನಿವಾರ ಆಟಣೆ ಮಂತಿದ್ದೇರು. ನೇಮದಲ್ಲಿ ಕೊಡುಕಾಂಡೆ ನವಕಲಶಾಭಿಷೇಕ ನಾಗದೇವರಿಗೆ ಪೇರ್ದ ಅಭಿಷೇಕ ಬರವು ಕಲ್ಪನಗಲಿ ಪಣಂಸಾಯ ಸಾಧಕರಿಗೆ ಸಮ್ಮನದ ಮರ್ಯಾದೆ ಮಧ್ಯಾಹ್ನ ಮಲ್ಲಮಟ್ಟದ ನುಪ್ಪು ಪ್ರಸಾದ ನಡಪಾದು ಬೈಯಗ್ ಪೊರ್ತುಕಂತ್ರಿಡಿದ ಬೊಕ್ಕ ಭಂಡಾರ ಇರಿದು ಸುರುಕು ಮೈಸಂದಾಯ ನೇಮ ನಡೆತಂಡು. ಮೈಸಂದಾಯ ನೇಮುಡ್ದು ಬೊಕ್ಕ ಧರ್ಮದೈವ ಜಾರಂದಾಯ ಬಂಟ ಬೊಕ್ಕ ಪರಿವಾರ ದೈವಲಿಗೆ ಗಡುವಾಡು ನೇಮ ಕೊಡ್ದು ಎಂಬುನಟ್ಟೊಂದು ಬೂಲಿದ ತೊಂಡಿರು. ತಂಬಿಲ ಕರಿಪುನ ಗಂಗೆ ಬೈದಿದ್ದಿ ನಟ್ಟಿಸಾನದ ಇಲ್ಲದಕ್ಲು ನಡಿಕುದ್ರು ಗ್ರಾಮದ ಗುರುಕಾರ್ಯರು 10 ಸಂಸ್ಥೆರು ಜಾರಂದಾಯ ಸೇವಾ ಸಮಿತಿ ನಡಿಕುದ್ರು ಬೊಕ್ಕ ಬೊಂಬಾಯಿದಕ್ಲು ಜಾರಂದಾಯ ಸೇವಾ ಯುವಕ ವೃಂದಕ್ಲು ನಡಿಕುದ್ರು ಬೊಕ್ಕ ಮಹಿಳಾ ವೃಂದಕ್ಲು ಅಂಚನೆ ಪರವೂರ ಭಕ್ತರು ಧರ್ಮದೈವರನ ಗಡುವಾಡು ನೇಮ ತುಯೇರು.
ಶ್ರೀ ಜನಾರ್ದನ ಕಂಬಳ ಸಮಿತಿ ನಡಪಾಯಿನ ಎರ್ಮಾಲ್ ತೆಂಕ ಬಡ ಜೋಡುಕರೆ ಕಂಬಳ ಶನಿವಾರ ಶುರುವಾದ ಐತಾರ ಮುಟ್ಟ நடத்தண்டு ಕನಪಲಾಯ್ಡು 11 ಜೋಡು ಸೇರ್ದು ಒಟ್ಟು 195 ಜೋಡು ಇರುಕುಲು ಕಂಬಳೋಡು ಪಾಲ್ದೆತೊಂಡ ಶ್ರೀ ಜನಾರ್ದನ ಕಂಬಳ ಸಮಿತಿ ನಡಪಾಯಿನ ಎರ್ಮಾಲ್ ತೆಂಕ ಬಡ ಜೋಡುಕರೆ ಕಂಬಳ ಕಡೀರ್ದ ಸರ್ತಿ ನಡೆತದನ್ನು 300 ವರ್ಷಲಿನ ಇತಿಹಾಸ ಉಪ್ಪನ ಬಡಕೊಟ್ಟು ಬಾಕಿಮಾರ್ ಕಂಡಡು ಸಂಪ್ರದಾಯಡು ನಡತ್ನ ಕಂಬಳ ತುಯರ ಭಾರಿ ಜನ ಬತ್ತು ಸೇರ್ದಿತ್ತೇರು ಕನಪಲಾಯ್ಡು 11 ಜೋಡು ಅಡ್ಡಪಲಾಯ್ಡು ಎಣ್ಮ ಬಲ್ಲು ಮಲ್ಲೆಟ್ 22 ನಾಯರು ಮಲ್ಲೆಟ್ 29 ಬಲ್ಲು ಎಲ್ಲಿಟ್ಟು 35 ನಾಯರು ಎಲ್ಲಿಟ್ಟು ಸೊನ್ಪ ಜೋಡು ಎರಕುಲು ಸೇರ್ದು ಒಟ್ಟು 195 ಜೋಡು ಎರಕುಲು ತೆಂಕ ಬಡ ಎರ್ಮಾಲ್ ಜೋಡುಕರೆ ಕಂಬಳೋಡು ಪಾಲ್ದೊಂಡ ಅಡ್ಡಪಲಾಯ್ಡು ತೆಕ್ಕಟ್ಟೆ ಸುಧೀರ್ ದೇವಾಡಿಗ ಪಲಾಯಿ ಮುಟ್ಟುನ 20 ದೊಡ್ಡಗುತ್ತು ಜಗದೀಶ್ ಎಂ ಶೆಟ್ಟಿರ್ನ ಎರಕುಲು ಒಂಜನೇ ನಾಮು ಬಡ್ಕಳ ಪಾಂಡು ಪಲಾಯಿ ಮುಟ್ಟುನ ಮೋರ್ಲ ಪ್ರಾಪ್ತಿ ಗಿರೀಶ ಆಳ್ವ ಮೀರಿನ ಎರಕುಲು ರಡ್ಡನೇ ನಾಮ್ ಗೆಂದ್ಯ ಬಲ್ಲಮಲ್ಲೆಟ್ಟು ನಂದಳಿಕೆ ಶ್ರೀಕಾಂತ್ ಭಟ್ರನ ಬಿ ಎರಕುಲು ಸುರುತೈನಾಮು ನಕ್ರಿಯ ಮಹೋಧರ ನಿವಾಸಿ ಇಶಾನಿ ತುಕ್ರ ಭಂಡಾರಿಯರ್ನ ಎರಕುಲು ರಡ್ಡನೇ ನಾಮುಗು ಸಂಧ್ಯಾ ಬಲಿಯಿಲಿಟ್ಟು ಬೊಳುವಾಯಿ ಪೆರೋಡಿ ಪುತ್ತಿಗೆ ಗುತ್ತು ಕೌಶಿಕ್ ದಿನಕರ ಬಿಶೆಟ್ಟಿಯರ್ನ ಬಿ ಎರಕುಲು ಒಂಜನೇ ನಾಮು ಬೊಕ ಉಡಿಪು ಕಕ್ಕುಂಜೆ ರಾಧನಿಲಯದ ಸಂತೋಷ್ ಶಿವರಾಜ ಪೂಜಾರಿಯರ್ನ ಎರಕುಲು ರಡ್ಡನೇ ನಾಮು ಗೆಂದ್ಯ ನಾಯರು ಮಲ್ಲೆಟ್ಟು ಎಣ್ಪ ಬಡಗು ಬೊಟ್ಟು ಕಲ್ಲಪಾಪು ಶ್ರೀಕ ಸಂದೀಪ್ ಶೆಟ್ಟಿಯರ್ನ ಬಿ ಎರಕುಲು ಒಂಜನೇ ನಾಮು ಬೊಕ ಉಳೆಪಾಡಿ ಪುಲ್ಲೋಡಿ ಬೂಡು ಉದಯ ಶೆಟ್ಟಿ ಬಿ ಎರಕುಲು ರಡ್ಡನೇ ನಾಮುಗು ಸಂಧ್ಯಾ ನಾಯರಿ ಎಲ್ಲಿಟ್ಟು ಎರ್ಮಾಲ ಪುಚ್ಚೊಟ್ಟು ಬೂಡು ಬಾಲಚಂದ್ರ ಲೋಕಯ್ಯ ಶೆಟ್ಟಿಯರ್ನ ಎ ಎರಕುಲು ಒಂಜನೇ ನಾಮು ಬೊಕ ಪದವು ಕಾನಡಕ ಫ್ಲೇವಿ ಡಿಸೋಜರ್ನ ಎ ಎರಕುಲು ರಡ್ಡನೇ ನಾಮು ಗೆಂದ್ಯ ಶ್ರೀ ಜನಾರ್ದನ ಕಂಬಳ ಸಮಿತಿ ದಕ್ಲು ಬೊಕ ಭಿನ್ನ ರೀತಿದು ಮುಗಿತಲ ಕಾರ್ಯಕ್ರಮಟು ಇನಾಮಲಿನ ಕೊರ್ದು ಎಡ್ಡೆಪ್ಪ ಬಯಕೇರು ಬೆಳುವಾಯಿ ಪೆರೋಡಿ ಪುತ್ತು ಗುತ್ತು ತೆಂಕ ಕರೆಕ್ಟ್ ಬಡ ಕರೆಕ್ಟ್ ಉಡುಪಿ ಕಕ್ಕುಂಜರ ಆಧಾರ ಇಲ್ಲದಾಕಲು ಬಲ್ಲುವ ಎಲ್ಲ ವಿಭಾಗದ ಎರ್ಮಾಳು ಕಂಬಳದ ಫೈನಲ್ ದ ಸ್ಪರ್ಧೆ ತೆಂಕ ಕರೆತ್ತ 20 ದೊಡ್ಡ ಗುತ್ತು ದಕ್ಕಲು ಬಡ ಕರೆಕ್ಟ್ ತೆಂಕ ಕರೆಕ್ಟ್ ಮೋರ್ಲ ದಕ್ಕಲು ಅಡ್ಡಪಲಾಯದ ವಿಭಾಗದ ಎರ್ಮಾಳು ಕಂಬಳದ ಅಡ್ಡಪಲಾಯದ ಫೈನಲ್ ದ ಸ್ಪರ್ಧೆ ಬಡ ಕರೆತ್ತ ತೆಂಕಕರೆ 80 ಬಡಗಬಟ್ಕಲ್ ಬಾಬು ಶಿಖಾ ಸಂದೀಪ್ ಶೆಟ್ಟರ್ ಅಡ್ಡನ ಮಾಡಿರ್ಲಿಕ್ಕೆ ಬಡಕರೆ ಉಳಪಾಡಿ ಪುಲ್ಲಾಡಿ ಬೀಡ ಉದಯ ಶೆಟ್ಟರ್ ಇರ್ಲಿಕ್ಕೆ ನಾಯರ ಮಲ್ಲನ ಫೈನಲ್ ದ ಸ್ಪರ್ಧೆ ತೆಂಕಕರೆತ್ತ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೋಲ್ಮೇಲೆ